ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನಿ ಶೀಲಾ ಕುಂದರ್ ಇತ ವಾರ್ತೆ ದಿವರ ಈದ್ ಮಿಲಾದ್ ಆಚರಣೆದ ಒಟ್ಟಿಗೂ ಪ್ರವಾದಿಲನ ತತ್ವ ಆದರ್ಶಲೇನ ಬದುಕಡು ಸೇರ್ಸ ಒಂದು ಬದುಕಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಯುಟಿ ಖಾದರ್ ಫರೀದ್ ಪಂತೆರ ಉಳ್ಳಾಲ ಕೋಟೆ ಪುರುಟು ಈದ್ ಮಿಲಾದ್ ಕಾರ್ನಡುಪು ಜಾಥಾ ಉದಿಪನ ಮಲ್ತದ ಆರು ಪಾತಿರಿಯರು ಪ್ರವಾದಿ ಮಹಮ್ಮದ್ ಪೈಗಂಬರನ ಜನ್ಮದಿನಾಚರಣೆ ಈದ್ ಮಿಲಾದ್ ಪರ್ವದಲೆಕ್ಕಡು ಉಳ್ಳಾಲ ದರ್ಗಾ ಅಧೀನದ 27 ಮೊಹಲ್ಲಾ ಸುತ್ತದ 34 ಮದ್ರಸ ಬರವು ಕಲ್ಪನಕ್ಲ ಕಾರ್ನಾಟಕ ಜಾತ ಅಂಗರೆ ಕಾಂಡೆ ಉಳ್ಳಾಲದ ಕೋಟೆ ಪುರಟು ಉದಿಪನಾಂಡ್ ದರ್ಗಾ ಪ್ರಧಾನ ಕಾರ್ಯಂತ್ರಿ ಶಿಹಾಬುದ್ದೀನ್ ಶಾಕಾಫಿ ಎತ್ಕೊಂಡಿರ ರಾಜ್ಯದ ಆರೋಗ್ಯ ಬಕ ಕುಟುಂಬ ಕಲ್ಯಾಣ ಮಂತ್ರಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿಲಾದುಪನ ಡಾಕ್ಟರ್ ಯುಟಿ ಖಾದರ್ ಫರೀದ್ ಜಾಥಾ ಉದಿಪನ ಮಲ್ತದ ಎಡ್ಡೆಪ್ಪು ಬೇಕಿಯರ ಪ್ರವಾದಿ ಜನ್ಮದಿನ ಐನಿ ನಮ್ಮ ಈದ್ ಮಿಲಾದದ ಆಚರಣೆದ ಒಟ್ಟುಗಾರಿನ ತತ್ವ ಆದರ್ಶಲಿನ ಅರಿನ ಜೀವನ ಕ್ರಮಕ್ಲೆನ ನಮ್ಮ ಬದುಕಡ ಸಿರ್ಸ ಒಂದು ಬದುಕು ಸಾಗವಡೊಂದು ಪಂಡ್ಯರ ಹಜ್ ಬೊಕ್ಕ ವಕ್ಫ್ ಮಂತ್ರಿಯರ್ಲಾದುಪನ ಖಾದರ್ ದುಂಬರಿದ ಪಾತಿರ್ದ ಈ ಸರ್ತಿ 11,000 ಜನ ಹಜ್ಜಿಗೆ ಅರ್ಜಿ ಪಾಡ್ದಿರ ಹಜ್ಜದ ಒಟ್ಟಿಗೆ ಉಮ್ರೋನು ಹಜ್ ಕಮಿಟಿ ಅಧೀನೋಡು ವ್ಯವಸ್ಥೆ ಮಲ್ಪುಂಡು ಯಾತ್ರೆಗೆ ಪೋಪನಕ್ಲ ಮಾಹಿತಿ ತೊಂದರೆ ವೆಬ್ ಪೋರ್ಟಲ್ ಸುರು ಮಲ್ಪುಂಡು ಹಜ್ ಉಮ್ರಾ ವ್ಯವಸ್ಥೆ ಮಲ್ಪುನ ಖಾಸಗಿ ಸಂಸ್ಥೆಲು ಅರ್ಧ ಸಾಡಿರ ಬುಡ್ತಿನ ದೂರು ಏತೋ ಉಂಡು ಅಂಚಾದ ಖಾಸಗಿ ಸಂಸ್ಥೆಲೆಗೆ ಹಜ್ ಉಮ್ರಾ ಸಂಬಂಧ ವಿಶೇಷ ಕಾನೂನು ಜಾರಿ ಮಲ್ಪುನೊಂದು ಡಾಕ್ಟರ್ ಖಾದರ್ ಫರೀದ್ ಪಂಡ್ಯರ ದರ್ಗಾ ಗುರ್ಕಾರ್ಯರ ಹನೀಫ್ ಹಾಜಿ ಗುರ್ಕಾರ್ಮೆ ವಹಿಸ್ತಿದ್ದರ ನಜೀಂ ಮುಖಚೇರಿ ಅಬ್ದುಲ್ ಖಾದರ್ ಕೋಡಿ ಮುಸ್ತಾಫಾ ಮದನಿ ನಗರ ಡಾಕ್ಟರ್ ಕಣಚೂರು ಮೋನು ಕೋಟೆಪುರದ ಪಳ್ಳಿದ ಗುರ್ಕಾರ್ಯರ ಫಾರೂಕ್ ಅಬ್ಬಾಸ್ ಕೋಟೆಪುರ ಮದನಿ ಕಾಲೇಜ್ದ ಅಹಮದ್ ಕುಟ್ಟಿ ಮುಸ್ಲಿಯಾರ್ ಮೋನು ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರ ರಮೇಶ್ ಬೋಳಿಯಾರ್ ಅರೇಬಿಕ್ ಟ್ರಸ್ಟ್ದ ಅಶ್ರಫ್ ಹಾಜಿ ಕೋಡಿ ದರ್ಗಾ ಅಧೀನದ 27 ಮೊಹಲ್ಲದ 34 ಮದ್ರಸ ಪಳ್ಳಿಲೆನ ಖತೀಬೆರ ಮುಹಲ್ಲುಲು ಬರವು ಕಲ್ಪನಕ್ಲು ಕೋಟೆಪುರದ್ದು ಮುಖಚೇರಿ ಆಜಾದ್ ನಗರ ಮೇಲಂಗಡಿಯಾದ ದರ್ಗಾ ಮುಟ್ಟ ನಡೆದಿನ ಜಾತ್ರೆಡು ಪಾಲ್ದಿತ್ತೊಂಡೆರ ಕೋಟೆಪುರ ಪಳ್ಳಿದ ಖತೀಬ್ ಇರ್ಸದ್ ಸಖಾಫಿ ದುವಾ ಪ್ರಾರ್ಥನೆ ಮಲ್ತೆರ. ಈ ವರ್ಷದ ಹಜ್ ಯಾತ್ರಿಗಳು ಯಾರಿದ್ದಾರೆ ಸುಮಾರು 11,100 ಚಿಲ್ಲರೆ ಹಜಾಜಿಗಳು ಇವತ್ತು ಮಕ್ಕಕ್ಕೆ ನಮ್ಮೆಲ್ಲರ ಪ್ರತಿನಿಧಿಯಾಗಿರುವುದು ಪವಿತ್ರ ಯಾತ್ರೆ ತರಲಿದ್ದಾರೆ. ಅವರಿಗೆ ಬೇಕಾಗುವಂತೆಲ್ಲ ವ್ಯವಸ್ಥೆ ನಾವು ಈಗಾಗಲೇ ಕಲ್ಪಿಸಿದ್ದೇವೆ. ಇಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ನಡೆದು ಅದನ್ನು ಉತ್ತಮವಾಗಿ ಗೊಳಿಸ್ತೇವೆ. ಎರಡನೇದು ನಾವೊಂದು ವೆಬ್ ಪೋರ್ಟಲನ್ನು ಓಪನ್ ಮಾಡ್ತಾ ಇದ್ದೇವೆ. ಆ ವೆಬ್ ಪೋರ್ಟಲ್ನಲ್ಲಿ ಇವತ್ತು ನಮ್ಮ ಊರವರು ಯಾರು ಹಜ್ಜಾಜಿಗಳಾಗಿ ಹೋಗಿದ್ದಾರೆ ಅವರು ಇವತ್ತು ಯಾವ ದಿವಸ ಯಾವ ಊರಲ್ಲಿದ್ದಾರೆ, ನಾಳೆ ಯಾವ ಊರಿಗೆ ಹೋಗ್ತಾರೆ, ಯಾವಾಗ ಬರುತ್ತೆ ಎಲ್ಲ ಕೂಡ ಬಹುಶಃ ಇವತ್ತು ಫೋನ್ ಮೂಲಕ ಇದನ್ನು ಮೂಲಕ ಕೇಳಿ ಅದಕ್ಕೆ ಕಷ್ಟಪಡೋದು ಅಗತ್ಯ ಏನಿಲ್ಲ. ನೇರವಾಗಿ ವೆಬ್ ಪೋರ್ಟಲ್ ಮಾಡಿ ಕ್ವಶನ್ ಕೇಳಿದ್ರೆ ಸಾಕು, ಅದು ಉತ್ತರ ಕೊಡುವಂಥ ಕೆಲಸ ಇವತ್ತು ಆಗ್ತದೆ. ಅದನ್ನು ಅತಿ ಶೀಘ್ರ ನಾವು ಅದನ್ನು ಜಾರಿಗೆ ತರ್ತೇವೆ. ಎರಡನೇದು ಇವತ್ತು ಹಜ್ ಭವನ ಇದೆ. ನಾವು ಹಜ್ಜಾಜಿಗೆಲ್ಲ ಈ 1 ತಿಂಗಳ ಕಾರ್ಯಕ್ರಮ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಪವಿತ್ರವಾದ ಉಮ್ರ ಯಾತ್ರೆಯನ್ನು ಕೂಡ ಮತ್ತು ಇನ್ನಿತರ ಪವಿತ್ರತೆ ಯಾತ್ರಾ ಕೇಂದ್ರ ಏನಿದೆಯಾ ಪವಿತ್ರ ಸ್ಥಳಕ್ಕೆ ಇದನ್ನು ಕೂಡ ಆಯೋಜಿಸಬೇಕನ್ನೋ ತೀರ್ಮಾನ ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಒಂದು ಇದು ಅತ್ಯಂತ ಕಡಿಮೆಗೆ ಕೂಡ ನಮಗೆ ಪ್ರೈವೇಟ್ ಇವತ್ತು ಆಪರೇಟರ್ಸ್ ಯಾರಿದ್ದಾರೆ ಕೆಲವರು ಒಳ್ಳೆಯವರಿದ್ದಾರೆ, ಕೆಲವರು ವಿಪರೀತ ಚಾರ್ಜ್ ಮಾಡ್ತಾರೆ, ಕೆಲವರು ಏರ್ಪೋರ್ಟ್ ಹೋಗಿ ಅರ್ಧದಲ್ಲಿ ಬಿಟ್ಟು ಹೋಗ್ತಾರೆ, ಬರುವಾಗ ಸತಾಯಿಸ್ತಾರೆ, ಎಲ್ಲ ಭಾಳಷ್ಟು ಕಂಪ್ಲೇಂಟ್ ಇದೆ. ಹಲವಾರು ವರ್ಷಗಳಿಂದ ಉಲ್ಲಾಲ ಜಮಾತಿನ 28 ಮೊಹಲ್ಲದ ಎಲ್ಲ ನಾಗರಿಕರು ಅದೇ ರೀತಿ ಉಲ್ಲಾಲ ಜಮಾತಿನ ಅಧೀನದ 34 ಮದ್ರಸದ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು, ಅದೇ ರೀತಿ ಎಲ್ಲ ನಾಡಿನ ಗಣ್ಯ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಉಲ್ಲಾಲದ ಕೋಟೆಪುರದಿಂದ ಹಿಡಿದು ಉಲ್ಲಾಲದ ರಾಜ್ಯ ಮಾರ್ಗವಾಗಿ ಉಲ್ಲಾಲ ದರ್ಗಾಕ್ಕೆ ಬಂದು ತಲುಪಿದೆವು. ಈ ರ್ಯಾಲಿಯಲ್ಲಿ, ಕಾಲ್ನಡಿಗೆ ರ್ಯಾಲಿಯಲ್ಲಿ ಒಂದೇ ಒಂದು ಉದ್ದೇಶ, ಅಂತ್ಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ ಜೀವನ ಕಾಲದಲ್ಲಿ ಯಾವ ಸಂದೇಶ ಇತ್ತು ಆ ಸಂದೇಶವನ್ನು ನಾಡಿನ ಎಲ್ಲ ಜನತೆಗೂ ನಾವು ತಿಳಿಸಿದೆವು. ಪೊಂಜೋನಕ್ಲು ಬೇಗ ಸಾಲ ಕಟ್ಟುವೆರ ಸಹಕಾರಿ ಸಂಘಲೆಡ್ದ ಅಕ್ಲಿಗೆ ಹೆಚ್ಚ ಪ್ರಯೋಜನ ಆವುಡೊಂದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರ ಕುಡ್ಲದ ಜಪ್ಪು ಮಹಾಕಾಳಿ ಪಡ್ಪುಡು ನಡತಿನ ತೊಕ್ಕೊಟ್ಟು ಉಳಪೆಂಟದ ತೀಯ ಸೇವಾ ಸಹಕಾರಿ ಸಂಘದ ದಶಮಾನೋತ್ಸವ ಕಾರ್ಯಕ್ರಮಟ ಆರು ಪಾತಿರಿಯರ ತೀಯಾ ಸೇವಾ ಸಹಕಾರ ಸಂಘ ಶಿವಾನಿ ಕಾಂಪ್ಲೆಕ್ಸ್ ತೊಕ್ಕೊಟ್ಟು ಉಳಪೇಟೆ ನೆತ ದಶಮಾನೋತ್ಸವ ಇತರ ಜಪ್ಪು ಮಹಾಕಾಳಿ ಪಡ್ಪದ ಮಾರ್ಚ್ ಗಾರ್ಡನ್ ನಡತಂಡ ಸುರುಕು ಮಹಾಸಭೆ ನಡತಂಡ ಈ ಪೊರ್ತುಡು ಬತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ತೀಯಾ ಸೇವಾ ಸಹಕಾರ ಸಂಘಗೂ 2 ಲಕ್ಷ ರೂಪಾಯಿ ದೇಣಿಗೆ ಕುರಿಯರ ಈ ಪೊರ್ತುಡು ಸಂಘದಲ್ಲಿ ಕೂಡರಿಗೆ ತಮ್ಮನದ ಮರ್ಯಾದೆ ಮಲ್ತೆರ ರಾಜೇಂದ್ರ ಕುಮಾರ್ ಪಾತ್ರೆದು ಒಂಜಿ ಸಂಸ್ಥೆ ಕಟ್ಟುನವು ಸುಲಭ ದುಂಬು ನಡಪವನವು ಕಷ್ಟ ಅಂಚಿನವಲು ದಶಮಾನೋತ್ಸವ ಮಲ್ತೊಂದುಲ್ಲೇರ ಒಂದು ಬುಲೆವುಡು ಸಮಾಜದ ಮಾತರಿಗಳ ಪ್ರಯೋಜನ ಆವಡು ಐಟ್
ಐಟ್ಲ ಪೊಂಜೋಲೆಗೆ ಹೆಚ್ಚ ಪ್ರಯೋಜನ ಉಡುದಾಯ ಪಂಡ ಅಕ್ಲು ಸಾಲ ಬೇಗ ಕಟ್ವೆರಂದು ಪಂಡೆರ ಒಂಜಿ ಗಳಿಗೆ ಹಂಡಲ ಬತ್ತು ಪೋಡೊಂದು ಬತ್ತಿನ ರಾಜ್ಯದ ಆರೋಗ್ಯ ಬಕ ಕುಟುಂಬ ಕಲ್ಯಾಣ ಬಕ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಯುಟಿ ಖಾದರ್ ಪಾತೆಡ್ದು ಪೊಂಜೋನಕ್ಲು ಕುಟುಂಬಗೂ ಆಧಾರ ಕುಂದಾದು ಪುನಃ ಪುರ್ತುಡು ದೇಶದ ಆರ್ಥಿಕ ಸ್ಥಿತಿಗೆ ಮಲ್ಲ ಕೊಡುಗೆ ಕೊರೊಂದುಲ್ಲೆರ್ ಪ್ರತಿಯೊರ್ತಿ ಪೊಂಜೋನ ಕೈಟ್ ಕಾಸು ಉಪ್ಪೊಡೊಂದು ಸರ್ಕಾರ 2,000 ರೂಪಾಯಿ ಕೊರೊಂದುಂಡು ನಿಕ್ಲಿನ ಜೋಕ್ಲಿಗೆ ಪುಲ್ಯಾಲಿಗೆ ಎಡ್ಡೆ ಬರವು ಕೊರ್ಲೆ ಎಡ್ಡೆ ಸ್ಥಾನ ಕನಲೆಂದು ಪೊಂಜೋಲಿಗೆ ಪಣ್ಣಿನ ಆರು ಸಂಘದ ಬೇಡಿಕೆ ದಂಚ ಸರ್ಕಾರಿ ಜಾಗೆ ಇತ್ತನ ಜಿಲ್ಲಾಧಿಕಾರಿಗೆ ತಿರುಪಾದ ಅರ್ಜಿ ಕೊರ್ಲೆ ತಾನು ಐನು ದೆಪ್ಪಾದ ಕೊರಿಯರ ತಯಾರುಲ್ಲ ಎಂದು ಪಂಡ್ಯರ ಯುಟಿ ಖಾದರಿಗೆ ಸಂಘದಲ್ಲಿ ಕೂಡ ಸಮ್ಮಾನದ ಮರ್ಯಾದೆ ಮಲ್ತೆರ ದಶಮಾನೋತ್ಸವ ಲೇಸಡು ಭರತ ನಾಟ್ಯದೊಟ್ಟುಗು ಗಣಪತಿ ಸ್ತುತಿ ಮಲ್ತದ ಲೇಸ ಸುರುವಾಂಡ ತೀಯಾ ಸೇವಾ ಸಹಕಾರಿ ಸಂಘದ ಕಾರ್ಯರ ದಿನೇಶ್ ಕುಂಪಲ ಪಾತರೆಲ್ಲ ಎತ್ಕೊಂಡು ಪಾತಿರ್ದು ಸಂಘಗೂ ಬೇತ ಬೇತ ನಮ್ಮನಿಡು ಸಾಯ ಮಲ್ಪನವೇ ದಶಮಾನೋತ್ಸವ ಅಂದು ಪಂಡ್ಯರ ಶಿವಗಿರಿತ ಶ್ರೀ ಜ್ಞಾನತೀರ್ಥ ಸ್ವಾಮೀಜಿ ಉಳ್ಳಾಲ ಭಗವತಿ ಕ್ಷೇತ್ರದ ಚಿದಾನಂದ ಗುರಿ ಕಾರ್ಯರಿತ್ತದ ಬಿನ್ನೇರ್ನ ಒಟ್ಟು ಸಿರಿಗಿಡಲೇ ಸೋದಿಪನಾಂಡ್ ಸ್ವಾಮೀಜಿಯರ ಆಶೀರ್ವಚನ ಕುರಿಯರ ವಿಧಾನ ಪರಿಷತ್ ಸದಸ್ಯರ ಐವನ್ ಡಿಸೋಜ ತೀಯಾ ಸಮಾಜ ಸೇವಾ ಸಂಘ ಕೇಂದ್ರ ಸಮಿತಿ ಗುರ್ಕಾರ್ಯರು ಸದಾಶಿವ ಉಳ್ಳಾಲ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ಗುರ್ಕಾರ್ಯರು ಚಿತ್ತರಂಜನ ಬೋಳಾರ ಕುದ್ರೋಳಿ ಕ್ಷೇತ್ರ ಆಡಳಿತ ಮಂಡಲದ ಪಣವದ ಗುರ್ಕಾರ್ಯರು ಪದ್ಮರಾಜ್ ಆರ್ ಪೂಜಾರಿಂಚ ಮಲ್ಲುಬಿನಿರ್ ಪಾತಿರ್ದ ಸಂಘಗೂ ಎಡ್ಡಿಪು ಬೈಕೇರ್ ಬೇತೆ ಬೇತೆ ಕ್ಷೇತ್ರಲೆಡ್ ಸಾಧಕೆ ಮಾಸ್ಟರ್ ದಕ್ಷಿತ ಕಲರ್ಸ್ ಕನ್ನಡ ಗಿಚ್ಚಿ ಗಿಲಿಗಿಲಿ ಪುಗಾರ್ತದ ಮಾಸ್ಟರ್ ಚಿರುಷ್ ಆದಿತ್ಯ ಎಮ್ಎಡ್ ಸಂಸ್ಕೃತ ಕಲ್ತೊಂದು ಪುನಃ ಶ್ರಾವ್ಯ ವೈ ಬೇತೆ ಬೇತೆ ವಲಯದ ಸಾಧಕರಾಯನ ಯಶವಂತಿ ಉಚ್ಚಿಲ ಫ್ರಾನ್ಸಿಸ್ ಗುಟೆನೋ ಮೋಹನ್ ತುಂಬೆ ಚಿದಾನಂದ ಗುರಿಕಾರ ಇಂದುಮತಿ ದಾಮೋದರ ಬೇತೆ ಬೇತೆ ಸ್ವಾಸಯ ಸಂಘಲೆನ ಮುಖ್ಯಸ್ಥ ಪಂಜೊಲೆಗೆ ತಮ್ಮನದ ಮರ್ಯಾದೆ ಮಲ್ತೆರ ಉಳ್ಳಾಲ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರರು ಸುರೇಶ್ ಭಟ್ನಗರ್ ಉಮೇಶ್ ಬೆಂಜನಪದವು ರವಿಶಂಕರ ಸೋಮೇಶ್ವರ ಜಿಲ್ಲಾ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿದ ಒತ್ತು ಗುರ್ಕಾರ್ದಿ ಸುರೇಖ BSNL ಆ್ಯಂಡ್ ಪೋಸ್ಟಲ್ ಎಂಪ್ಲಾಯೀಸ್ ಅಸೋಸಿಯೇಷನ್ದ ಶೈಲೇಶ್ ಕುಮಾರ್ ರಾಜಗೋಪಾಲ್ ರಾಜ್ಯ ಫುಡ್ ಕಮಿಷನರ್ ನಿರ್ದೇಶಕರು ಸುಮಂತ್ ಕ್ಲಿಕ್ ಚಂದ್ರಕಾಂತ ಭಿನ್ನರಾದಿತ್ಯರ ಸಂಘದ ಒತ್ತುಗುರ್ ಕಾರ್ಯರ ನಿರ್ದೇಶಕರ ಕಾರ್ಯತೋವನಾಧಿಕಾರಿ ಕಾರ್ಯಕ್ರಮಟಿತ್ತರ ಮಧ್ಯಾಹ್ನ ಅಂಜೋಲೆಗೆ ಪೊಂಜೋಲೆಗೆ ಹಿರಿಯರಿಗೆ ಕಣ್ಣನೆ ಬಿಡಿದೆಗೆ ಬೇತ ಬೇತ ಗೊಬ್ಬುಲೆನ ತೀಯಾ ಕ್ರಿಯಾ ಪಂಥ ವೈದ್ಯಕೀಯ ಶಿಬಿರ ಗ್ಯಾರಂಟಿ ಅನುಷ್ಠಾನಗೂ ಪುದರ್ಶಿರ್ಸವನ ಬಕ ಮನಸ್ಸು ಕುಲ್ಲಾಸದ ಕಾರ್ಯಕ್ರಮಗಳು ನಡೆತಂಡ ಒಂದು ಸಂಸ್ಥೆ ಕಟ್ಟುವುದು ಸುಲಭ, ಅದನ್ನು ಮುನ್ನಡೆಸುವುದು ಕಷ್ಟ. ಈ ಸಂಸ್ಥೆ ಕಟ್ಟಿ 10 ವರ್ಷ ತನಕ ಮುನ್ನಡೆಸ್ಕೊಂಡು ಹೋಗಿ ಇವತ್ತು ದಶಮಾನೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೀರಿ. ನಾನು ಸದಾ ನಿಮ್ಮ ಸಂಸ್ಥೆಯ ಜೊತೆ ಇರ್ತೇನೆ ಅಂತ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಇದು ಇಷ್ಟಕ್ಕೆ ನಿಲ್ಲಬಾರ್ದು, ಇದು ಬೆಳಿಬೇಕು, ಸಮಾಜದ ಎಲ್ರಿಗೂ ಇದರ ಪ್ರಯೋಜನ ಸಿಗಬೇಕು. ಮತ್ತು ಹೆಚ್ಚಾಗಿ ನಾನು ಹೇಳೋದು ಮಹಿಳೆಯರಿಗೆ ನೀವು ಹೆಚ್ಚು ಆರ್ಥಿಕ ಸಬಲೀಕರಣವನ್ನು ಮಾಡಬೇಕಂತ ಕೇಳಿಕೊಳ್ತೇನೆ. ಕಳೆದ 10 ವರ್ಷಗಳಲ್ಲಿ ತಮ್ಮ ಪ್ರಾಮಾಣಿಕ ಬದ್ಧತೆ ಸೇವೆ ಮುಖಾಂತರ ಸರ್ವರು ಕೂಡ ವಿಶ್ವಾಸವುಳ್ಳಂಥದ್ದು ಸೇವಾ ಸಹಕಾರಿ ಬ್ಯಾಂಕ್ ಆಗಿ ಇವತ್ತು ತೀಯಾ ಸೇವಾ ಸಹಕಾರಿ ಬ್ಯಾಂಕ್ ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಯಾಕಂತೇಳಿ 1ರಿಂದ 10 ವರ್ಷ ತನಕ ಭಾಳ ಕಷ್ಟದ ಸಮಯ. ಈ ಒಂದು ಕಾಲಘಟ್ಟದಲ್ಲಿ ತಾವೆಲ್ಲರಿಗೂ ಅತ್ಯಂತ ಪ್ರಾಮಾಣಿಕತೆಯಿಂದ ಇವರೆಲ್ಲರ ಸಹಕಾರ ಪಡೆದುಕೊಂಡು ಒಂದು ಕುಟುಂಬದ ರೀತಿ ತಾವು ನಡೆಸಿಕೊಂಡ ಕಾರಣ ಇವತ್ತು ಅತ್ಯಂತ 10ನೇ ವರ್ಷದ ಯಶಸ್ವಿ ಆಗುವಂಥ ಕೆಲಸ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಅಧ್ಯಕ್ಷ ಸರ್ವಸ್ವ ಒಗ್ಗಟ್ಟಿನ ಏನಿದೆ ಅದೇ ಇವತ್ತು ನಿಮ್ಮ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಯೋಚಿಸಿ ಇನ್ನು ಮುಂದೆ ಕೂಡ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಭವಿಷ್ಯ 10-15 ವರ್ಷಗಳಲ್ಲಿ ಮುಂದಿನ 5-10 ವರ್ಷಗಳಲ್ಲಿ ಇದು ದೊಡ್ಡ ಮಟ್ಟದ ಒಂದು ಸಹಕಾರಿ ക്ഷേത്രವಾಗಿ നമുക്കെല്ലാവർക്കും ಕೂಡ ಗೌರವ ತರುವಂಥ ಕೆಲಸ ಖಂಡಿತವಾಗಿ ಇವತ್ತು ಆಗ್ತದೆ. 10ാമത് വാർഷിക ആഘോഷത്തിലാണ് നിങ്ങളേവരും ഇവിടെ പങ്കെടുത്തുകൊണ്ടിരിക്കുന്നത്. ഇവിടെ വന്നപ്പോൾ വളരെയേറെ സന്തോഷമുണ്ട്. എന്തുകൊണ്ടെന്നാൽ ശ്രീനാരായണ ഗുരുദേവ തൃപ്പാദങ്ങൾ വിഭാവനം ചെയ്ത സംഘടന കൊണ്ട് ശക്തരാകുവിൻ എന്ന നാരായണ ഗുരുദേവൻ്റെ ആശീർവദനം, ഗുരുവിൻ്റെ ആഹ്വാനത്തെ പൂർണ്ണമായും ഉൾക്കൊണ്ടുകൊണ്ട് പ്രവർത്തിക്കുവാൻ നിങ്ങൾക്ക് സാധിക്കുന്നു എന്നറിഞ്ഞതിൽ വളരെയേറെ സന്തോഷം. ശ്രീനാരായണ ഗുരുദേവ തൃപ്പാദങ്ങൾ അവശത അനുഭവിച്ച ഒരു ജനവിഭാഗത്തെ
അല്ലെങ്കിൽ പിന്നോക്ക വിഭാഗത്തിലുള്ളതായിരിക്കുന്ന ഒരു ജനവിഭാഗത്തെ കാലകാലാന്തരങ്ങളിൽ ദേശത്തിന് തിന്മയുണ്ടാകുന്നതായിരിക്കുന്ന പശ്ചാത്തലത്തിൽ അവതാര പുരുഷന്മാർ ലോകത്ത് അവതരിക്കും എന്നുള്ളത് പുരാണ ഇതിഹാസ ವಿಷಯಗಳಲ್ಲಿ ಕೂಡಿಯೆಲ್ಲ ನಾವು പഠിക്കുന്ന ഒന്നാണ്. ವಿದ್ಯಾ ಸೇವಾ ಸಹಕಾರಿ ಸಂಘ ಈ ದಶಮಾನೋತ್ಸವ ಒಂದು ಸಂದರ್ಭದಲ್ಲಿ ಈಗಾಗಲೇ ಹೇಳಿದರು, ಸಂಸ್ಥೆ 3 ಶಾಖೆಗಳೇನಿದೆ, ಮುಂದಿನ ದಿನಗಳಲ್ಲಿ ಸ್ವಂತ ಕಟ್ಟಡವನ್ನು ಹೊಂದಬೇಕು ಎನ್ನುವಂಥ ಆಶೆ ಸಂಘದ ಅಧ್ಯಕ್ಷರದು ಹಾಗೂ ಎಲ್ಲ ಪದಾಧಿಕಾರಿಗಳದು. ಸದ್ಯದಲ್ಲೇ ಸುಂದರ ಕಟ್ಟಡ ಮೂಡಿ ಬರಲಿ. ಹಲವಾರು ನಮ್ಮ ಸಮಾಜದಲ್ಲಿ ನಾವು ಹೇಳೋದಾದರೆ, ತಿಯಾ ಸಮಾಜ ಅಥವಾ ಬಿಲ್ಲವ ಸಮಾಜದ ಬಗ್ಗೆ ಹೇಳೋದಾದರೆ, ಇಲ್ಲಿ ನಮ್ಮ ಸಮಾಜದಿಂದ ಸಹಕಾರಿ ಬ್ಯಾಂಕ್ ಅಷ್ಟೇ ಅಲ್ಲ, ಸೊಸೈಟಿಗಳ ಲೆಕ್ಕ ಹಾಕಿದರೆ ಸುಮಾರು 30ಕ್ಕೂ ಮಿಕ್ಕಿ ಸಹಕಾರಿ ಸಂಘಗಳು ನಮ್ಮ ಸಮಾಜದಿಂದ ಇದೆ. ನಮ್ಮ ಮಾತಾ ಭಾರತೀಯರ್ ಪನ್ಪನ ಪರಿಕಲ್ಪನೆಡು ದುಂಬುಪೋಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಗದ ಮಂತ್ರಿ ಯುಟಿ ಖಾದರ್ ಫರೀದ್ ಪಂತೆರ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ನಡೆತೊಂದುಪ್ಪುನ ಶ್ರೀಧಾಮ ಮಾಣಿಲಡು ಸೌಹಾರ್ದ ಕಾರ್ಯಕ್ರಮಟ 6 ಪಾರ್ಥಿರಿಯರ ಮಾಣಿಲ ಶ್ರೀಧಾಮದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ನಡೆತೊಂದುಪ್ಪುನ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆದಲ್ಲಿ ಕೊಡು ಸೌಹಾರ್ದ ಕಾರ್ಯಕ್ರಮ ನಡೆತಂಡ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊಡುದು ಮಂತ್ರಿಯರು ಎಂಕ್ಲಿಗೆ ತೋಜಾಯಿನ ಪ್ರೀತಿ ಎಡ್ಡೆಗೊಂಡಕು ಏಪಲ ಋಣಿಯಾದಿಪ್ಪುವ ಸಾಮಾಜಿಕ ಬದ್ಧತೆ ಸಮಾಜಗೂ ನೆಲಾತ ಕೊರ್ಪನ ಶಕ್ತಿ ಭಗವಂತೆ ಕೊರಡು ಮಂತ್ರಿಯರ್ನ ರಾಜಕೀಯ ಜೀವನಡು ಮಾತಲ ಎಡ್ಡೆ ಅವಡಂದು ಪಂಡಿರ ಮಂತ್ರಿ ಯುಟಿ ಖಾದರ್ ಪಾತಿರ್ದು ಹೊಂದಾಣಿಕೆ ಸಾಮರಸ್ಯದ ಬದುಕನ್ನು ಕಲ್ಪಾದ ಕೊರ್ಪನ ಪ್ರಯತ್ನ ಸ್ವಾಮೀಜಿ ಮಲ್ದಿರ ನಮ್ಮ ಮಾತ ಭಾರತೀಯರ ಪನ್ಪನ ಪರಿಕಲ್ಪನೆಡು ದುಂಬುಪೊಯ್ದು ಪಂಡಿರ ಕ್ಷೇತ್ರದ ಭಕ್ತಿರ ಮಂತ್ರಿ ಖಾದರನ ಮುಟ್ಟದಾರ ಪ್ರಶಾಂತ ಕಾಜವ ಪಾತಿರ್ದ ಮಾತಾ ಜಾತಿ ಧರ್ಮ ಶ್ರೀಮಂತಿರ ಬಡವರನ್ನು ಒಂಜೇ ರೀತಿ ತೂಪುನಾರ ಮಾಣಿಲ ಸ್ವಾಮೀಜಿಲೆಂದು ಪಂಡಿರ ತೀರ್ಥ ಮಾಣಿಲ ಮದ್ರಸದ ಉಸ್ತಾದರೆಗ್ ಸ್ವಾಮೀಜಿಲು ಮರ್ಯಾದೆ ಸಂದೈತ ಮಲ್ತಿರ. ನಾವೆಲ್ಲ ಭಗವಂತನ ಮಕ್ಕಳಾಗಿ ಎಲ್ಲರನ್ನು ಪ್ರೀತಿ ಮಾಡಿದರೆ ನಮಗೆ ಜಗತ್ತು ಹತ್ರ ಆಗುತ್ತದೆ, ಭಗವಂತ ಹತ್ರ ಆಗ್ತಾನೆ ಅನ್ನೋದನ್ನು ಎಲ್ಲ ಧರ್ಮ ಗ್ರಂಥಗಳು ಸಾರಿವೆ. ಅಂಥ ಧರ್ಮ ಗ್ರಂಥಗಳನ್ನು ಎಲ್ಲ ಶೋಧಿಸಿ ಸಾಧಿಸಿ ಅದರಲ್ಲಿರುವಂಥ ವಿಚಾರಗಳನ್ನು ವಿಮರ್ಶೆ ಮಾಡಿ ಜೀವನದಲ್ಲಿ ಇದು ಉತ್ಕೃಷ್ಟವಾದಂಥ ಪದ ಯಾವುದು ಅನ್ನೋದು, ಸಮಾಜಕ್ಕೆ ನಮ್ಮಿಂದ ಏನು ಮಾಡ್ಬೋದು, ದೇಶಕ್ಕೋಸ್ಕರ ವಿಶ್ವಕ್ಕೋಸ್ಕರ ವಿಶ್ವಶಾಂತಿಯನ್ನು ಹೇಗೆ ಬಯಸ್ಬೋದು ಅನ್ನೋದಕ್ಕೆ ಈ ಆಧ್ಯಾತ್ಮಕ್ಕೆ ಬಂದಿದ್ದೇನೆ. ಬಹುಶಃ ಈ ಸಂದರ್ಭದಲ್ಲಿ ಖಾದರಿಗೆ ಇನ್ನಷ್ಟು ಶಕ್ತಿ ಕೊಡಲಿ. ಅವರ ಸ್ಪೀಕರ್ ಆಗಿ ಕೂಡ ಅವರ ಕಾರ್ಯತತ್ಪರತೆ, ಅವರು ಎಲ್ಲ ವರ್ಗದವರನ್ನು ಪ್ರೀತಿ ಮಾಡೋದು, ಎಲ್ಲ ಜನಸಾಮಾನ್ಯರಲ್ಲಿ ಹೆಚ್ಚಿನ ಅವರ ಕಷ್ಟ ಸುಖ ನಷ್ಟ ದುಃಖಕ್ಕೆಲ್ಲ ಅವರ ತಂದೆ ಏನು ಆ ಆದರ್ಶವನ್ನು ಇಟ್ಕೊಂಡು ಕೊನೆ ತನಕ ತನ್ನ ಉಸಿರಿರುವ ತನಕ ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಹುಟ್ಟಿದ ನಂತರ ಎಲ್ಲ ಧರ್ಮದ ಮಗು ಕೂಡ ಕೂಗುದಲ್ಲದೆ ಬೇರೆ ಬೇರೆ ಶಬ್ದಲ್ಲೇ ಕೂಡ ಮಾಡೋದಿಲ್ಲ. ಅದೆಲ್ಲ ಮಗು ಕೂಡ ಕೂಗುದಲ್ಲದೆ ಬೇರೆ ಶಬ್ದ ಮಾಡ್ತಾರೆ. ಬೇರೆ ಬೇರೆ ದೇವರದ್ದು ಇದ್ದರೆ ಒಂದು ಮಗು ನೆಗಡ್ತಿತ್ತು, ಒಂದು ಮಗು ಕೂಗ್ತಿತ್ತು, ಒಂದೊಂದು ಬೇರೆ ಬೇರೆ ಶಬ್ದ ಮಾಡ್ತಿತ್ತು. ಅದೆಲ್ಲ ಕೂಡ ಒಂದೇ ಶಬ್ದ. ದೇವರ ಬಹುಶಃ ಹುಟ್ಟುವಾಗ ನಮಗೆಲ್ಲರೂ ಕೂಡ ಸಮಾನತೆಯಿಂದಲೇ ಹುಟ್ಟಿಸ ಅಂತೇಳಿ ಸ್ಪಷ್ಟ. ಇನ್ನು ಹುಟ್ಟಿದಂಥ ಮನುಷ್ಯನ ಆಕಾರದಲ್ಲಿ ನಮಗೆಲ್ಲರಿಗೂ ಕೂಡ 2 ಕಣ್ಣು ಮುಂದೆ, ಕಿವಿ ಸೈಡ್ನಲ್ಲಿ, ಮೂಗು ಮುಂದೆ, ಎಲ್ಲ ನಮ್ಮ ಆಕಾರ ಒಂದೇ ರೀತಿಯಿಂದ ಇದೆ. ಬೇರೆಯವರಾಗಿ ಬೇರೆ ಬೇರೆ ದೇವರಿದ್ರೆ ಮೂಗೊಂದು ಸೈಡಲ್ಲಿ ಕೊಟ್ಟು, ಕಿವಿ ಒಂದು ಮೇಲೆ ಕೊಟ್ಟು, ಕಣ್ಣೊಂದು ಸೈಡ್, ಬೇರೆ ಬೇರೆ ಆಕಾರ ಕೂಡ ನಿರ್ಮಾಣ ಮಾಡ್ತಿದ್ರು. ಸೊ ಮನುಷ್ಯನ ಆಕಾರದಲ್ಲಿ ಕೂಡ ದೇವರು ಎಲ್ಲಿ ಕೂಡ ತಾರತಮ್ಯ ನಮಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ. ಇನ್ನು ಭಾವನಾತ್ಮಕ ಸಂಬಂಧದಲ್ಲಿ ನಿಮ್ಮ ಮುಂದೆ ಯಾರಾದರೂ ಕಷ್ಟದಲ್ಲಿ ಬಿದ್ದಿರಲಿ, ಅವನು ಯಾವ ಜಾತಿ ಯಾವ ಧರ್ಮ ವರ್ಗ ನೀವು ಯಾರು ಕೂಡ ನೋಡೋದಿಲ್ಲ. ಸಡನ್ನಾಗಿ ನಿಮ್ಮಿಂದ ಆಗುವಂಥ ಉಪಕಾರ ಮಾಡಲಿಕ್ಕೆ ತಕ್ಷಣ ಹೋಗುವಂಥ ಕೆಲಸ ಮಾಡ್ತೀವಿ. ಇದು ದೇವರು ನಮಗೆ ಭಾವನಾತ್ಮಕವಾಗಿ ಕೂಡ ಒಂದೇ ರೀತಿಯಿಂದ ಇವತ್ತು ವ್ಯವಸ್ಥೆ ಕೊಟ್ಟಿದ್ದಾನೆ. ಸೊ ದೇವರು ನಮ್ಮ ಜೀವನದಲ್ಲಿ ದೇವರು ನಮಗೆ ಎಲ್ಲಿ ಕೂಡ ತಾರತಮ್ಯ ಮಾಡದಿರುವಾಗ ನಾವು ಮನುಷ್ಯರಾಗಿ ತಾರತಮ್ಯ ಮಾಡೋದು ಏಕೆಂತ ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಅಸಮಾನತೆ ಅಸ್ಪೃಶ್ಯತೆ ಮೂಢನಂಬಿಕೆಲೆನ ಗಿಡಪೆರೆ ನಾರಾಯಣ ಗುರುಕುಲನ ಸಂದೇಶ ಕಾರಣಾಂಡಂದ ನಾರಾಯಣಗುರು ಅಭಿವೃದ್ಧಿ ನಿಗಮದ ಗುರುಕಾರ್ಯರು ಮಂಜುನಾಥ ಪೂಜಾರಿ ಪಂತೆರ ಕುದ್ರೋಳಿ ನಾರಾಯಣಗುರು ಬರೋ ಸಂಸ್ಥೆಡ ಗುರು ಚಿತ್ತಾರ 2020 ಚಿತ್ರಕಲಾ ಪಂತ ಉದಿಪನ ಮಲ್ತದ 6 ಪಾತಿರಿಯರ
ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಬೊಕ ನಾರಾಯಣಗುರು ಬರುವ ಸಂಸ್ಥೆಲನ ಒಟ್ಟು ಸಿರಿಗೆಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ 172ನೇ ವರ್ಷದ ಜನ್ಮ ಜಯಂತಿ ಆಚರಣೆದ ಲೆಕ್ಕೊಡು ಕುದ್ರೋಳಿದ ನಾರಾಯಣಗುರು ಬರುವ ಸಂಸ್ಥೆಡ ಐತಾರ ಗುರು ಚಿತ್ತಾರ 220 ನಾರಾಯಣ ಗುರುಕ್ಲನ ಸಂದೇಶ ಸಾರುನ ಕಥೆನ ತೆರಿಪ ಅವನ ಚಿತ್ರಕಲಾ ಪಂತ ಅಟ್ಟಣೆ ಮಲ್ತದಿತ್ತೆರ. ಬಿಲ್ಲವರ ಯೂನಿಯನ್ ಪ್ರಧಾನ ಕಾರ್ಯಂತರ ಜೀವನ್ ಕುಮಾರ್ ತೊಕ್ಕೊಟ್ಟು ಉದ್ದೀಪನ ಕಾರ್ಯಕ್ರಮ ಎದ್ಕೊಂಡು ಸುರುತ್ತ ಪಾತೆರ ಪಂಡಿರ ಯೂನಿಯನ್ ಬೊಕ ಬರುವ ಸಂಸ್ಥೆಲನ ಗುರುಕಾರ್ಯರ ನವೀನ್ ಚಂದ್ರ ಡಿ ಸುವರ್ಣ ಗುರುಕಾರ್ಮಿಡ್ ಕರ್ನಾಟಕ ಸರ್ಕಾರದ ನಾರಾಯಣಗುರು ಅಭಿವೃದ್ಧಿ ನಿಗಮದ ಗುರುಕಾರ್ಯರ ಮಂಜುನಾಥ ಪೂಜಾರಿ ಗುರು ಚಿತ್ತಾರ 220 ಪಂತನು ಉದಿಪನ ಮಲ್ತಿರ. ಮಲ್ಲಪಿನಿರ ಮಂಜುನಾಥ ಪೂಜಾರಿ ಪಾತಿರ್ದ ಸಮಾಜಡು ಬೇರು ಉರ್ದಿತ್ತಿನ ಸಾಮಾಜಿಕ ಅಸಮಾನತೆ ಅಸ್ಪೃಶ್ಯತೆ ಮೂಢನಂಬಿಕೆ ಹಾಳು ಆಚಾರದಿಂದ ಮಾತ ದೂರ ಮಲ್ಪರೆ ಗುರುಕ್ಲಿನ ಸಂದೇಶ ಕಾರಣಾಂಡ್ ಜೋಕ್ಲಿರ್ದ ಗುರುಕ್ಲಿನ ಸಂದೇಶ ನನದ ಜನಾಂಗೋಗು ಕಲ್ಪವನ ಕೆಲಸ ಅವಡೊಂದು ಪಂಡಿರ. ಮಲ್ಲಪಿನ್ನೆರ ಮೆಸ್ಕಾಂ ಕುಡ್ಲದ ಗುರುಕಾರ್ಯರು ಕೆ ಹರೀಶ್ ಕುಮಾರ್ ಪಾತಿಡ್ದು ಗುರುಕುಲು ಒಂಜಿ ಜಾತಿಗೆ ಇತ್ತಿನಾರತ್ತು ಪಿರವರಿದಿನ ವರ್ಗದಕ್ಲಿಗೆ ಶಕ್ತಿ ದಿಂಜಾಯಿನಾರು ನ್ಯಾಯಕ್ಕಾದು ಪೊರ್ಂಬುದು ಗೆಲ್ಮೆ ಪಡೆಯಿನಾರಂದು ಪಂಡಿರ. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಪೊಂಜೋಲಿನ ಘಟಕದ ಗುರುಕಾರ್ದಿ ಸುಮಲತಾ ಎನ್ ಸುವರ್ಣ ನಾರಾಯಣಗುರು ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲಿರ ರೇಣುಕಾ ಕಾರ್ಯಕ್ರಮಟಿತ್ತೆರ. ಪ್ರಿನ್ಸಿಪಾಲಿರ ಸೌಮ್ಯ ಶೆಟ್ಟಿ ಸೊಲ್ಮೆ ಸಂದಾಯರ ಉಪನ್ಯಾಸಕರ ಡಾಕ್ಟರ್ ಕೇಶವ ಬಂಗೇರ ಕಾರ್ಯಕ್ರಮ ಸುಧಾರ್ತೆರ. ಚಿತ್ರಕಲಾ ಪಂತುಡು ದಕ್ಷಿಣ ಕನ್ನಡ ಉಡುಪು ಬೊಕ್ಕ ಕಾಸರಗೋಡು ಜಿಲ್ಲೆದ ಬರವು ಕಲ್ಪನಕಲು ಪಾಲ್ಗೊಳ್ಳುತ್ತಿದ್ದಾರೆ. ಸಮಾಜಕ್ಕೆ ನೆಮ್ಮದಿಯಾಗಿ ಬದುಕಬೇಕೆಂಬ ಒಂದು ಸಂದೇಶವನ್ನು, ನೆಮ್ಮದಿಯ ಬದುಕು ಪ್ರತಿಯೊಬ್ಬ ಈ ಮಾನವತಾವಾದಿಯ ಒಂದು ಕನಸು. ಮನುಜರ ನೆಮ್ಮದಿಯ ಬದುಕು ಬಹಳ ಮುಖ್ಯ. ಆದ್ದರಿಂದ ಅದನ್ನು ಸಾಕಾರಗೊಳಿಸಲು ಅವರು ಸಂದೇಶವನ್ನು ಸಾರಿದರು. ಇವತ್ತು ಮೈಂಡ್ ನಾವು ಪುರ್ಸೊತ್ತಿರುವಾಗ ನೀವು ಕರಾವಳಿ ಭಾಗದಲ್ಲಿ ನೋಡ್ಬೋದು, ಹೊಯ್ಗೆಯಲ್ಲಿ ನಾವು ಚಿತ್ರಕಲೆಯನ್ನು ನೋಡ್ತೇವೆ. ಅದೇ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ನೋಡುವುದನ್ನು, ಕಲೆಯಲ್ಲಿ ಬಿಡಿಸುವುದನ್ನು ಕಲಿಬೇಕು. ಯಾರು ಕಲಿಸುವುದಿಲ್ಲ, ದೈವದತ್ತವಾಗಿ ಬರುವಂಥ ಕಲೆಗಳು, ಅದನ್ನು ಇಂಪ್ರೂವ್ಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಈ ಒಂದು ಹಿಂದುಳಿದ ವರ್ಗದವರಿಗೆ ಶಕ್ತಿಯನ್ನು ತುಂಬಿದವರು, ಪರಿವರ್ತನೆಯ ಮುಖಾಂತರ ಎದೆಗಾರಿಕೆಯಿಂದ ಮುನ್ನುಗ್ಗಿ ಒಂದು ಕೇರಳದಂಥ ರಾಜ್ಯದಲ್ಲಿ ಜನರನ್ನು, ಹಿಂದುಳಿದ ವರ್ಗದವರನ್ನು ಒಗ್ಗೂಡಿಸಿ ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಹೋರಾಟವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾದವರು. ಇವತ್ತು ಹಿಂದುಳಿದ ವರ್ಗದವರು ಇವತ್ತು ತಲೆ ಎತ್ತಿ ತಿರುಗಬೇಕಾದ್ರೆ, ನಾವು ಕೂಡ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಮಗೆ ಇವತ್ತು ಶಕ್ತಿಯನ್ನು ತುಂಬಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಈ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಈ ದಿವ್ಯ ಸಂದೇಶಗಳು ಏನಿತ್ತ ಅದು ಕೇವಲ ಬಿಲ್ಲವ ಸಮಾಜಕ್ಕೆ ಮಾತ್ರ ಅಲ್ಲ, ಸಮಸ್ತ ಹಿಂದುಳಿದ ವರ್ಗಕ್ಕೆ ಅವರ ಸಂದೇಶ ಬೇಕಿತ್ತು. ಈ ಸಂದೇಶದ ಪರಿಣಾಮವಾಗಿ ಅವರಲ್ಲಿ ಒಂದು ಹೊಸ ಚಿಂತನೆ, ಹೊಸ ಚೈತನ್ಯ ಮೂಡಿ ಬಂದು ಈ ಒಂದು ಅಭಿವೃದ್ಧಿ ದಿಕ್ಕಿನಲ್ಲಿ ಅವರು ಸ್ವಾಭಿಮಾನಿಯಾಗಿ ಬಾಳಲಿಕ್ಕೆ ಅವರಿಗೊಂದು ಹಾದಿ ತೋರಿಸಿಕೊಟ್ಟಿತ್ತು. ಉತ್ತರ ಕರ್ನಾಟಕದ ಒಂಜತ್ತಿ ಒಂಜಿ ದುಕ್ಕೊಡು ಬತ್ತದ ಮುಲ್ಪ ಸೇರಣ್ಣಲ ಸಂತೋಷ ಪಡೆದ ಸುಖವಾದುಲ್ಲಾಂದ್ ಕನಕ ಬ್ರಹ್ಮ ವಿದ್ಯಾಶ್ರಮದ ಶ್ರೀ ಚಿನ್ಮಯಾನಂದ ಮಹಾಸ್ವಾಮಿ ಪಂತೆರ ಕುಡ್ಲಡ್ ಹಾಲುಮತ ಮಹಾಸಭಾದ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣೋತ್ಸವಡು ಆಶೀರ್ವಚನ ಕೊರಿಯರ. ಕುಡ್ಲದ ಕೊಟ್ಟಾರ ಚೌಕಿ ಮಾಲಿಮಾರ್ ಮಾರ್ಗುಡುಪುನ ಹಾಲುಮತ ಮಹಾಸಭಾ ಕುಡ್ಲದ ನಿಲೆಟ್ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣೋತ್ಸವ ఒక ಸಭಾಲೀಸನ ಇತರ ಕುಡ್ಲಡ್ ಅಟ್ಟಣೆ ಮಲ್ತದಿತ್ತೆರ. ಸುರುಕೂರು ಬಸ್ಟೋರ್ದ ಶ್ರೀ ಮಹಾಗಣಪತಿ ದೇವಸ್ಥಾನದ್ದು ಶೋಭಾಯಾತ್ರೆ ಅಟ್ಟಣೆ ಮಲ್ತದಿತ್ತೆರ. ಬಾಗಲಕೋಟೆ ಜಿಲ್ಲೆ ಶಿರೂರು ತಾಲೂಕುದ ಕನಕ ಬ್ರಹ್ಮ ವಿದ್ಯಾಶ್ರಮದ ಶ್ರೀ ಚಿನ್ಮಯಾನಂದ ಮಹಾಸ್ವಾಮಿ ಬೊಕ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಸುರೇಶ್ ರಾವಿತದ ದೇವಸ್ಥಾನದ ಎದುರು ಪ್ರಾರ್ಥನೆ ಮಲ್ತದ ಹಾಲುಮತ ಮಹಾಸಭಾದ ಪೊಂಜೋಲೆನ ತರಿಕ ಕಳಸದ ಶೋಭಾಯಾತ್ರೆ ಪೆದ್ದಾಂಡ್ ಹಾಲುಮತ ಜಾತಿ ಜನಾಂಗದ ಪಾಕಜನ ಮೆರವಣಿಗೆಡ್ ಪಾಲ್ದಿತ್ತುಂಡಿರ. ಪೊಂಜನಕ್ಲು ಸಮ ದುಸ್ತುಡಿತ ಕಲಸ ತುಂಬುದ ಮೆರವಣಿಗೆಡ್ ಪಾಲ್ದಿತ್ತುಂಡಿರ. ಸಂಪ್ರದಾಯದ ಡೊಳ್ಳು ನಲಿಕೆ ಇತ್ತದ ಸಂಗೊಳ್ಳಿ ರಾಯಣ್ಣನ ಪಟ ಇತ್ತಿನ ಸಿಂಗಾರ ಮಲ್ತಿನ ಗಾಡಿಡ್ ಸ್ವಾಮೀಜಿರ್ ಕುಲ್ಲದ ಶೋಭಾಯಾತ್ರೆ ಲೇಡಿ ಹಿಲ್ ನಾರಾಯಣಗುರು ಸರ್ಕಲ್ ಮಣ್ಣಗುಡ್ಡೆ ಆದ ಲಾಲ್ಬಾಗ್ದ 80 ಸ್ಕೌಟ್ ಭವನಕ್ಕೆ ಬರ್ತದ ಅವಲು ಸಭಾ ಕಾರ್ಯಕ್ರಮ ನಡತಂಡ. ಹಾಲುಮತ ಮಹಾಸಭಾದ ಪದಾಧಿಕಾರಿಗಳು ಸ್ವಾಮೀಜಿರ್ ಎನ್ಬಕ ಬಿನ್ನೆರೆನ ಎತ್ಕೊಂಡಿರ. ಚಂದ್ರು ವಿ ಕೆ ಸುರುತ್ತ ಪಾತಿರ ಪಂಡದ 700 ದುಡ್ದು ಎನ್ಮನೂದು ಮುಟ್ಟ ಜನ ಪಾಲ್ದಿತ್ತೊಂಡಿರ ಪಂಡ ಭಾರಿ ಸಂತೋಷ. ಕನಕ ಜಯಂತಿ ಆಚರಣೆ ಗಡ್ದಡ್ ಮಲ್ತದ ಇತ್ತೆ ಸುರುತ ಸರ್ತಿ ಸಂಗೊಳ್ಳಿ ರಾಯಣ್ಣನ ಉಚ್ಚಯ ಗಡ್ದಡ್ ಮಲ್ದಾಂದು ಪಂಡಿರ.
ಶ್ರೀ ಚಿನ್ಮಯಾನಂದ ಮಹಾಸ್ವಾಮಿ ತುಡಾರ ಬೊಲ್ಪು ಪತ್ತಾದ ಬಿನ್ನೇರ್ನ ಒಟ್ಟುಗು ಸಂಗೊಳ್ಳಿ ರಾಯಣ್ಣನ ಪಟಕು ಪುರ್ಪ ಪಾಡ್ದು ಡೊಳ್ಳು ಪುಟ್ಟುದು ಸಂಗೊಳ್ಳಿ ರಾಯಣ್ಣೋತ್ಸವದ ಸಭಾಲೇಸನ ಉದಿಪನ ಮಲ್ತಿರ ಮಲ್ಲು ಬಿನ್ನೇರು ವಿಧಾನ ಪರಿಷತ್ ಸದಸ್ಯರ ಐವೆಂಡಿ ಸೋಜ ಪಾತಿರ್ದಿ ಸಮಾಜಗು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕೆರೆ ಪುಣ್ಯತೆ ನಿಕ್ಲೆನ ಕಸಬುದ ಒಟ್ಟುಗು ನಿಕ್ಲೆನ ಜೋಕ್ಲೆಗೆ ಎಡ್ಡೆ ಬರವು ಕೊರ್ಲೆ ಸಂಗೊಳ್ಳಿ ರಾಯಣ್ಣನ ತ್ಯಾಗದ ಸಂದೇಶದ ತೊಂದು ಎಡ್ಡೆ ಕೆಲಸ ಮಲ್ಪಡೊಂದು ಪಂಡಿರ ಐವಂಡಿ ಸೋಜರಿಗೆ ಪ್ರೊತ್ತುಡು ಮರ್ಯಾದೆ ಸಂದೈತ ಮಲ್ತೆರ ತಮ್ಮ ಕುಟುಂಬದ ಜೊತೆಗೆ ಸಮಾಜಕ್ಕೆ ನಿಷ್ಪಕ್ಷಪಾತವಾಗಿ ಸಮಾಜದ ನಿಯಮಗಳಿಗೆ ಅನುಗುಣವಾಗಿ ಸಮಾಜಕ್ಕೆ ಉತ್ತಮವನ್ನು ಸೇವೆ ಕೊಡಿಸಿರುವಂಥ ಈ ಆಲುಮತ ಸಮುದಾಯ ಮಂಗಳೂರಿನ ಜನತೆಗೆ ಸಂತೋಷವನ್ನು ತಂದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಮಾಜವನ್ನು ಪ್ರೀತಿ ಮಾಡ್ತಕ್ಕಂಥ ಸಮಾಜ. ಪ್ರೊಫೆಸರ್ ಪವಿತ್ರ ಹಾಲುಮತ ಮಹಾಸಭಾವಕ ಸಂಗೊಳ್ಳಿ ರಾಯಣ್ಣನ ಬಗೆಟ್ ಪಾತಿರ್ದು ಸಾರತ್ತೇಳ್ನುತ ಸ್ವಲ್ಪ ತಾಜೇಟು 300 ವರ್ಷಲೆಡ್ದುಂಬು ಕುರುಬ ಸಮುದಾಯದ ಬಡವರಾದು ಪುಟ್ಟದು ಕ್ರಾಂತಿ ಮಲ್ದಿನಾರು ಸಂಗೊಳ್ಳಿ ರಾಯಣ್ಣ ಎಂದು ಪಂಡಿರ ಎಂದೋ ಒಂದು ದಿನ 1796ನೇ ಇಸವಿ ಅಂದರೆ ಇವತ್ತಿಗೆ 200-300 ವರ್ಷಗಳ ಹಿಂದೆ ಒಂದು ಸಣ್ಣ ಹಳ್ಳಿ, ಅದು ಏನು ಇಲ್ಲದಂಥ ಒಂದು ಸರಿಯಾದ ರೀತಿಯ ಏನು ಒಂದು ವ್ಯವಸ್ಥೆ ಇಲ್ಲದಂಥ ಒಂದು ಸಣ್ಣ ಹಳ್ಳಿಯಲ್ಲಿ, ಅದು ಕೂಡ ಕೃಷಿಕರ ಕುಟುಂಬ, ಅಪ್ಪ ಶಾಲೆ ಕಲ್ತಿಲ್ಲ, ಅಮ್ಮನೂ ಕಲ್ತಿಲ್ಲ, ಏನು ಇಲ್ಲದಂಥ ಒಂದು ಕುರುಬ ಸಮುದಾಯದಲ್ಲಿ ಕುರಿ ಕಾಕೊಂಡು ಇದ್ದಂತಹ ಒಂದು ಅಪ್ರತಿಮವಾಗಿರುವಂಥ ಒಂದು ಮಗು ಜನಿಸ್ತದೆ. ಅವನೇ ಯಾರು? ನಿಮ್ಮೆಲ್ಲರ ರಾಯ ಸಂಗೊಳ್ಳಿ ರಾಯಣ್ಣ. ಶ್ರೀ ಚಿನ್ಮಯಾನಂದ ಮಹಾಸ್ವಾಮಿ ಆಶೀರ್ವಚನ ಕೊಡ್ದು ಎಂಕುಲು ಉತ್ತರ ಕರ್ನಾಟಕ ಕೊಡ್ದು ದಕ್ಷಿಣ ಕರ್ನಾಟಕಕ್ಕೆ ಬರಡುಂದಾಂಡ ಪ್ರತಿಯೊಂಜೇಕ್ಲ ಕೊರತೆ ಕಾರಣ ಒಂಜೊತ್ತೊಂಜಿ ದುಕ್ಕುಡು ಇಡಿಗೆ ಬತ್ತು ಸೇರಿಂಡಲ್ಲ ಸಂತೋಷ ಪಡೆತ ಅವಲವಲು ತಿರುಗೊಂದಿತ್ತಿನಕ್ಲೇನು ಒಟ್ಟು ಸೇರಾದ ಸಂಘಟನೆ ಮಲ್ತದ ಸಂಘಟನೆ ಡುಪ್ಪನ ಶಕ್ತಿ ಗೊತ್ತಾತಣಂದು ಪಂಡಿರ ನಾವು ದುಡಿದದ್ದಕ್ಕೆ ನಿಜವಾಗಿರ್ತಕ್ಕಂಥ ಸಂಬಳ ಅಂದರೆ ಹಣ ಸಿಗ್ತೈತೆ ಇಲ್ಲೋ ಗೊತ್ತಿಲ್ಲ. ಆದರೂ ಕೂಡ ಇವತ್ತು ನಾವು ಮಂಗಳೂರಿನಲ್ಲಿ ಎಲ್ಲರೂ ದುಃಖದವರೇ ಕೂಡಿಕೊಂಡಿವಿ. ಈ ದುಃಖದೊಳಗೆ ನಾವೆಲ್ಲರೂ ಸಂತೋಷವನ್ನೇ ಪಡೀತಾ ಇದ್ದೀವಿ. ಅದು ರಾಯಣ್ಣ ಮತ್ತು ಭಕ್ತ ಕನಕದಾಸನ ಅಜ್ಜನವರ ಸ್ಮರಣ ಮಾಡ್ಕೋದು. ಸ್ವಾಮೀಜಿಯರಿಗೆ ಸಂಘದ ಮತಾಧಿಕಾರುలు ಸಮ್ಮನದ ಮರ್ಯಾದೆ ಮಲ್ತರು ಉರ್ವಸ್ಟೂರ್ ಮಹಾಗಣಪತಿ ದೇವಸ್ಥಾನದ ಸುರೇಂದ್ರ ರಾವ್ ಸುಳ್ಯದ ಅಬಕಾರಿ ಇನ್ಸ್ಪೆಕ್ಟರ್ ಸಿದ್ದಣ್ಣ ಮೇಟಿ, ಚಂದ್ರು ಬಿಕೆ, ಉಮೇಶ್ ಚಾಲನ್ನ, ಹನುಮಂತ, ಸಿವಿಲ್ ಇಂಜಿನಿಯರ್ ಪ್ರಸಾದ್, ಎನ್ ರೇಣುಕ, ಎಲ್ಲಮ್ಮ ದೇವಿನ ಪೂಜೆ ಮಲ್ಪನ ಪುಂಜೋ ಸೇರಿದ ಪಾಕ ಜನ ಬಿನ್ನೆರು ಒಕ್ಕ ಸಾಧಕರಿಗೆ ಸ್ವಾಮೀಜಿಯರ ಸಮ್ಮಾನದ ಮರ್ಯಾದೆ ಮಲ್ತಿರ. ಹಾಲುಮತ ಮಹಾಸಭಾ ಕುಡ್ಲದ ಗುರುಕಾರ್ಯರು ಭೀಮಣ್ಣ ಲೋಕುರಹಟ್ಟಿ ಗುರುಕಾರ್ಯ ವಹಿಸ್ತಿದ್ದರು. ಮರ್ಯಾದೆ ಗುರುಕಾರ್ಯರು ಬಸಪ್ಪ ಕಾಳಗಿ, ಕಾರ್ಯಾಂತರ ಹನುಮಂತ ಎಸ್ಮೇಟಿ, ಪಣವದ ಗುರುಕಾರ್ಯರು ಬಸವರಾಜ ಸಿ ಅಮರಗೋಳ, ಪರಶುರಾಮ, ಪಿಜಿ ಹೇಮ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಲೋಕ ಕಲ್ಯಾಣ, ಧರ್ಮ ಸಂವರ್ಧನೆ, ಶಾಂತಿ ಸಮೃದ್ಧಿ ಬೊಕ ಸರ್ವಜನ ಕ್ಷೇಮದ ಸಂಕಲ್ಪದೊಟ್ಟುಗು ಜಗದಾಚಾರ್ಯ ಸ್ವಾಮಿ ಅಖಿಲೇಶ್ ಜಿ ಮಹಾರಾಜ್ ಸೇವಾ ಸಂಸ್ಥಾನ ಬೊಕ ದಿ ಸ್ಯಾಫ್ರಾನ್ ಫ್ರಂಟ್ ದ ಜತೆ ಸೆರಿಗಿಡ ಕದ್ರದ ಶ್ರೀ ಯೋಗೇಶ್ವರ ಮಠ ಒಟ್ಟು ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಾಗ ಒಟ್ಟು 5 ದಿನ ನಡೆದೊಂದುಂಡು. ಕುಡ್ಲ ಗದ್ರಗುಡ್ಡೆ ಶ್ರೀ ಯೋಗೇಶ್ವರ ಮಠ ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಾಗ ಒಟ್ಟು 5 ದಿನ ನಡೆದೊಂದುಂಡು. ಲೋಕ ಕಲ್ಯಾಣ, ಧರ್ಮ ಸಂವರ್ಧನೆ, ಶಾಂತಿ ಸಮೃದ್ಧಿ ಬೊಕ ಸಾರ್ವಜನಿಕ ಕ್ಷೇಮದ ಸಂಕಲ್ಪದೊಟ್ಟುಗು ಜಗದಾಚಾರ್ಯ ಸ್ವಾಮಿ ಅಖಿಲೇಶ್ ಜಿ ಮಹಾರಾಜ್ ಸೇವಾ ಸಂಸ್ಥಾನ ಬೊಕ ದಿ ಶಾಫ್ರನ್ ಫ್ರಂಟ್ ದ ಜತೆ ಸೆರಿಗಡಿ ಯಾಗ ಅಟ್ಟಣೆ ಮಲ್ತದಿತ್ತದ ಸೋಮವಾರ ಯಾಗ ಸುರುವಾಂಡ ದಕ್ಷಿಣ ಕನ್ನಡ ಜಿಲ್ಲೆಡು ಸುರುತ ಸರ್ತಿ ನಡೆದೊಂದುಪ್ಪನ ಈ ಮಹಾಯಾಗ ವಾರಣಾಸಿ ವಿಂಧ್ಯಾಚಲದ ಆಚಾರ್ಯ ಲವಕುಶ್ ಮಿಶ್ರಾಜಿಯರ್ನ ಪೌರಾಹಿತ್ಯುಡು ವೈದಿಕ ವಿಧಿ ವಿಧಾನಗಳನ್ನು ಕರೆತದ ಸುರು ಮಲ್ತೆರ. ಯಾಗ ಸುರು ಆಪನೆಡ್ದುಂಬು ಯಾಗದಲ್ಲಿ ಕೊಡು ಸೋಮವಾರ ಕಂಡೆ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ್ದು ಕದ್ರಗುಡ್ಡದ ಶ್ರೀ ಯೋಗೇಶ್ವರ ಮಠ ಮುಟ್ಟ ಕಳಶಯಾತ್ರೆ ನಡಪಾಯರ. ಕದ್ರ ಕ್ಷೇತ್ರದ ಕೃಷ್ಣ ಅಡಿಗೆರ ಪ್ರಾರ್ಥನೆ ಮಲ್ತೆರ. ಕದ್ರ ಜೋಗಿ ಮಠದ ಜೋಗಿ ಅರಸರ ನಿರ್ಮಲನಾಥ ಜಿ ಬೊಕ ಭಕ್ತರಿತದ ಮೆರವಣಿಗೆ ನಡೆತಂಡ ಉದ್ಯಮಿ ಅಜಿತ್ ಕುಮಾರ್ ರೈ ಮಾಲಾಡಿ ಬೊಕ ಡಾಕ್ಟರ್ ಆಶಾ ಜ್ಯೋತಿ ರೈ ಕಂಡನೆ ಬಿಡಿದಿ ಬೊಕ ಪಾಕಜನ ಯಾಗ ಪೂಜೆಡ್ ಪಾಲ್ಗೊಂಡಿರ. ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಾಗದ ಹೋಮ ಹವನ ಮಂತ್ರ ಪಠನ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತೊಂದಿದ್ದದ ಆಗಸ್ಟ್ 28 ಪೂರ್ಣಾಹುತಿ ನಡಪರೆ ಉಂಡು. ಮಹಾಯಾಗ ಸಮಿತಿ ಪದಾಧಿಕಾರಿಲೈನ ಗುರುಕಾರ್ಯರು ಮುರಳೀಧರ ಪೈ ಜೋಗಿ, ಸಮಾಜ ಸುಧಾರಕ ಸಂಘದ ಗುರುಕಾರ್ಯರು ಕಿರಣ್ ಕುಮಾರ್ ಜೋಗಿ, ವಕೀಲರಾಯನ ದಿನಕರ ಶೆಟ್ಟಿ ಬೊಕ ರಾಘವೇಂದ್ರ ರಾವ್, ರವಿ ಪೂಜಾರಿ ಸೂರಿಂಜ, ಪ್ರಧಾನ ಸಂಚಾಲಕರು ರಾಜೇಶ್ ಪವಿತ್ರನ್, ಸಂಚಾಲಕರು
ಸಿಆರ್ ಕುಂಬ್ಳೆ, ಸಂಘಟನಾ ಕಾರ್ಯಂತರ ಡಾಕ್ಟರ್ LK ಸುವರ್ಣ, ಪ್ರಧಾನ ಕಾರ್ಯಂತರ ಸಂತೋಷ್ ಮಾರ್ಲ, ಪಣವದ ಗುರುಕಾರ್ಯರು ಕಣಯ್ಯಲಾಲ್ ರಾಜ್ಗುರು ದುಂಬಾಳ್ತೆ ವಹಿಸ್ತಿದ್ದಾರೆ. ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಾಗ ನಡ್ತೊಂದುಂಡು. ಶ್ರೀಧಾಮ ಮಾಣಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ನಡತೊಂದು ಪುನಃ 48 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆಡು ಈ ಐತಾರ 43ನೇ ದಿನದ ಪೂಜೆ ಬೊಕ್ಕ ವಾರದ ಧಾರ್ಮಿಕ ಸಭೆ ನಡತಂಡ. ಬಂಟ್ವಾಳ ತಾಲೂಕು ಮಾಣಿಲ ಶ್ರೀಧಾಮದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ಜುಲೈ 12 ಆಗಸ್ಟ್ 28 ಶ್ರೀ ವರ ಮಹಾಲಕ್ಷ್ಮಿ ವ್ರತಾಚರಣದ ದಿನ ಮುಟ್ಟ 48 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ನಡತೊಂದುಂಡು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರ್ನ ಮಾರ್ಗದರ್ಶನಡು ನಡತೊಂದು ಪುನಃ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆಡು ಐತಾರ 43ನೇ ದಿನದ ಪೂಜೆಗೆ ಅಟ್ಟಣೆ ಆದಿತ್ತಂಡ. ಪುಲ್ಯಕಾಂಡ, ಗಣಪತಿ ಹೋಮ, ಭಜನಾ ಸಂಕೀರ್ತನೆ, ಪಂಚಾಮೃತಾಭಿಷೇಕ, ಕಲ್ಪೋಕ್ತ ಲಕ್ಷ್ಮೀ ಪೂಜೆ, ವಾಯನದಾನ, ಗುರುಪೂಜೆ, ಬಾಲಭೋಜನ, ನಾಗದೇವರಿಗೆ ಬೇಡದ ಅಭಿಷೇಕ ಬೊಕ್ಕ ಗೋಮಾತಾ ಪೂಜೆ ನಡಪಾಯಿರ. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಬೇತೆ ಬೇತೆ ಕ್ಷೇತ್ರ ವಲಯದ ಬಿನ್ಯರ್ ಬೊಕ್ಕ ಭಕ್ತಿ ರೀತಿದ ತುಡರ ಪುಲ್ಪುಪತ್ತಾದ ಧಾರ್ಮಿಕ ಕಾರ್ಯಲು ಶುರುವಾಂಡ. ಸಾಮೂಹಿಕ ಕುಂಕುಮಾರ್ಚನೆ, ಮಧ್ಯಾಹ್ನದ ಮಹಾಪೂಜೆಯಾದ ನುಪ್ಪು ಪ್ರಸಾದ ನಡತಂಡ. ಬಯ್ಯಗ ಪೊರ್ತುಕಂತನಗ ಶ್ರೀ ಲಕ್ಷ್ಮೀ ಪೂಜೆ ಕರೀತಾರ. ಊರು ಪರ ಊರ್ಲಿನ ಭಕ್ತರ ಈ ಪುಣ್ಯ ಕಜ್ಜುಡು ಪಾಲ್ದಿತುಂಡೇರ. ಶ್ರೀವರ ಮಹಾಲಕ್ಷ್ಮಿ ವ್ರತಾಚರಣೆ ಸಮಿತಿದಕ್ಲು, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದಕ್ಲು, ಮಹಿಳಾ ಸಮಿತಿದಕ್ಲು, ವಲಯ ಸಮಿತಿದಕ್ಲು, ಶ್ರೀಧಾಮ ಮಿತ್ರ ವೃಂದದಕ್ಲು ಕಾರ್ಯಕ್ರಮ ಇಡ್ತಾರೆ. 43ನೇ ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆದಲ್ಲೇ ಕೂಡ ನಡೆದಿನ ಧಾರ್ಮಿಕ ಸಭೆಟ್ ಸಮಿತಿದ ಮರ್ಯಾದೆ ಗುರುಕಾರ್ಯಕ್ಕೆ ಯೂರೋ ನಾರಾಯಣ ಭಟ್ ಎತ್ಕೊಂಡಿರ. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಜನಕ್ಲೆಡ ಇತ್ತೆ ತಾಳ್ಮೆ ಕಮ್ಮಿ ಅವನುಂಡು, ಪ್ರೀತಿ ಮನಸ್ಸು ಮಾತಿರಡಲ ಬುಲೆವುಡು, ತ್ಯಾಗಬುಕ ಸೇವಿಡ್ದು ಭಗವಂತನ ಅನುಸಂಧಾನ ಸಾಧ್ಯ, ವೃತಪಂಡ ತ್ಯಾಗ ಸಮರ್ಪಣೆ ಶ್ರದ್ಧಾ ಕೇಂದ್ರಲೆಡು ಓವೇ ಒತ್ತಡ ಒಪ್ಪೆರಬಲ್ಲಿಂದು ಸ್ವಾಮೀಜಿ ಪಂಡ್ಯರ. ಟ್ರಸ್ಟ್ ಗುರುಕಾರ್ಯರು ಮೋನಪ್ಪ ಭಂಡಾರಿ ಗುರುಕಾರ್ಮೆ ವಹಿಸ್ತಿದ್ದಾರೆ. ಬೆಂಗಳೂರು ಕುಲಾಲ ಸಂಘದ ಗುರುಕಾರ್ಯರು ದಿವಾಕರ ಮೂಲ್ಯ, ವಿಧಾನಸಭೆದ ದುಂಬು ಅಧೀನ ಕಾರ್ಯಂತರ ಕೃಷ್ಣಪ್ಪ ಕಣ್ವತೀರ್ಥ, ಕಡಬ ತಾಲೂಕದ ದುಂಬುದ ತಹಸೀಲ್ದಾರ್ ಗೋಪಾಲ, ವಕೀಲರು ಶ್ರೀಕಾಂತ್, ಟ್ರಸ್ಟಿ ಪುರುಷೋತ್ತಮ ಚೇಂಡ್ಲ, ಉಮೇಶ್, ತುಳುಬೇರೆ ಚಾವಡಿ ಗುರುಕಾರ್ಯರು ವಿಶ್ವಕುಮಾರ್, ಮಹೇಶ್, ಡಾಕ್ಟರ್ ಗಣಪತಿ ಭಟ್ ಜಿಡ್ಡು, ಟ್ರಸ್ಟಿ ಚಂದ್ರಶೇಖರ ಮೂಲ್ಯ, ವೆಂಕಟರಮಣ ಭಟ್, ವ್ರತಾಚರಣೆ ಸಮಿತಿ ಗುರುಕಾರ್ಯರು ಡಾಕ್ಟರ್ ಹರೀಶ್ ಬೊಟ್ಟಾರಿ ಚೇವಾರ್, ಪ್ರಧಾನ ಕಾರ್ಯಂತರ ರೇವತಿ ಪೆರಣ್ಣೆ, ಮಾಣಿಲ ಗ್ರಾಮ ಪಂಚಾಯತ್ ತುಂಬುದ ಗುರುಕಾರ್ಯರು ರಾಜೇಶ್ ಕುಮಾರ್ ಬಾಳೆಕಲ್, ಮಹಿಳಾ ಮಂಡಳಿ ಮರ್ಯಾದೆ ಗುರುಕಾರ್ದಿ ವನಿತಾ ವಿ ಶೆಟ್ಟಿ, ಚೆನ್ನಪ್ಪ ಕುಲಾರ್ ಏರುಗಲ್ಲು ಕಾರ್ಯಕ್ರಮ ಇಟ್ಟಿದ್ದಾರೆ. ಸೋಮಪ್ಪ ಪೂಜಾರಿ ಸೊನ್ನೆ ಸಂದಾಯರು, ಸತೀಶ್ ಕುಮಾರ್ ಕಾಪು ಕಾರ್ಯಕ್ರಮ ಸುಧಾರ್ತೆ ಕೊರಿಯರು. ಜಗತ್ತಿನಲ್ಲಿ ಸನಾತನ ಅನ್ನುವಂಥ ಪದವನ್ನು ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸನಾತನ ಅನ್ನೋದು ಜಗತ್ತಿಗೆ ವಿಶ್ವಮಾನವ ಮಾತ್ರ ಅಲ್ಲ, ಆದಿಮಾನವರಾಗಿರತಕ್ಕಂಥ ಸಂದರ್ಭದಲ್ಲಿ ನಾಗರಿಕತೆಯನ್ನು ಕೊಟ್ಟಂಥ ಒಂದು ದೊಡ್ಡ ಸಮುದಾಯ ಇದ್ದರೆ ಅದು ಸನಾತನ ಪದ. ಗುರುದೇವರು ಬಾಲಭೋಜನದಲ್ಲಿ ಗಂಜಿ ಚಟ್ನಿ ಯಾಕೆ ಮಾಡಿದರು ಅಂತ ಹೇಳಿದರೆ, ಮಕ್ಕಳಿಗೆ ಇಳಿಯ ವಯಸ್ಸಲ್ಲಿ ಆ ಗಂಜಿ ಚಟ್ನಿಯನ್ನು ಯಾಕೆ ಉಣಿಸಿದ್ರು ಅಂತ ಹೇಳಿದರೆ, ಹಸಿವಿನ ನೋವು ಮತ್ತು ದೇಹದಲ್ಲಿರತಕ್ಕಂಥ ದಾಹಗಳು ಅದು ವರ್ಜ್ಯ ಆಗಿ ಎಲ್ಲ ಕಷ್ಟ ಸುಖ ನಷ್ಟ ದುಃಖದಲ್ಲಿ ತ್ಯಾಗಮಯ ಜೀವನದೊಂದಿಗೆ ಆತ್ಮಸ್ಥೈರ್ಯವನ್ನು ಪ್ರತಿಬಿಂಬಿಸ್ತಕ್ಕಂಥ ದೊಡ್ಡ ಶಕ್ತಿ ಇರುವುದು. ಹಸಿವನ್ನು ನೀಗಿಸಲಿಕ್ಕೆ ನಾವು ಪ್ರಯತ್ನ ಮಾಡೋದು ಒಂದಾದರೆ, ಹಸಿವನ್ನು ನೋವನ್ನು ಅರ್ಥಕೊಂಡು ಹಸಿವಿನ ನೋವನ್ನು ನಾವು ಜೀವನದಲ್ಲಿ ಅನುಭವಿಸಿ ಕಷ್ಟ ಸುಖ ಹೇಗೆ ಬರ್ತದೋ, ದುಃಖ ನಷ್ಟ ಹೇಗೋ ಬರ್ತದೋ, ಅದರಲ್ಲಿ ಹಸಿವಿನ ಪಾತ್ರ ಬಹಳ ಉತ್ಕೃಷ್ಟವಾದ್ದು, ನೆನಪಿಟ್ಟುಕೊಳ್ಳಬೇಕು. ಯುವ ವಾಹಿನಿ ಕೇಂದ್ರ ಸಮಿತಿದ ನೆಲೆಟ್ಟುಬಕ್ಕ ಯುವ ವಾಹಿನಿ ಪಣಂಬೂರು ಕುಳಾಯಿ ಘಟಕದ ಭಿನ್ನಾದಿಗಿಡ್ ನಡತಿನ ಮಾಧವ ಕೀರ್ತನೋತ್ಸವ ಭಜನೆ ಪಂತುಡು ಯುವ ವಾಹಿನಿ ಬಂಟ್ವಾಳ ಘಟಕ ಸುರುತ್ತ ಇನಾಮು ಗೆಂದದಂಡ. ಕೊಣಾಜಿ ಗ್ರಾಮ ಚಾವಡಿ ರಡ್ಡನೆ ಇನಾಮು, ಸುರುತ್ಕಲ್ ಘಟಕಗೂ ಮೂಜನೆ ಇನಾಮು ಸಂದದಂಡ.
ಯುವ ವಾಹಿನಿ ಕುಡ್ಲ ಕೇಂದ್ರ ಸಮಿತಿದ ನಿಲೆಟ್ ಯುವ ವಾಹಿನಿ ಪಣಂಬೂರು ಕುಳಾಯಿ ಘಟಕದ ಭಿನ್ನಾದಿಗಿಡ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣೋಡ್ ನಡೆದಿನ ಮಾಧವ ಕೀರ್ತನೋತ್ಸವ ಯುವ ವಾಹಿನಿ ಘಟಕಲಿಗೆ ನಡೆದಿನ ಭಜನಾ ಪಂತುಡು 22 ಘಟಕಲು ಪಾಲ್ದಿತ್ತೊಂದು ಅಕ್ಕಿರಿಗೆ ಮುಗಿತಲಲೀಸ ನಡೆತಂಡ ಕೇಂದ್ರ ಸಮಿತಿ ಪ್ರಧಾನ ಕಾರ್ಯಂತರ ರೇಖಾ ಗೋಪಾಲ್ ಎತ್ಕೊಂಡಿರ ಪಣಂಬೂರು ಕುಳಾಯಿ ಘಟಕದ ಒತ್ತು ಗುರ್ಕಾರ್ಯರ ಸುರೇಶ್ ಪೂಜಾರಿ ಸುರುತ್ತ ಪಾತಿರ ಪಂಡ್ಯರ ಯುವ ವಾಹಿನಿ ಕೇಂದ್ರ ಸಮಿತಿ ಗುರ್ಕಾರ್ಯರ ಅಶೋಕ್ ಕುಮಾರ್ ಪಡ್ಪು ಗುರ್ಕಾರ್ಮೆ ವಹಿಸ್ತಿದ್ದರ ಹಿರಿಯ ಭಜನೆದಾರ ವಿಜಯ ಕುಕ್ಯಾನ್ರಿಗೆ ಮಾಧವ ಕೀರ್ತನೋತ್ಸವ ಪ್ರಶಸ್ತಿ ಕೊಟ್ಟು ಮರ್ಯಾದೆ ಮಲ್ತೆರ ಕುಕ್ಯಾನ್ ಪಾತಿರ್ದು ಯುವ ವಾಹಿನಿಡ್ ಭಜನೆ ಪನ್ಪನಕ್ಲೆ ಹೆಚ್ಚು ಜನ ಉಪ್ಪುನವು ಎಡ್ಡೆ ವಿಚಾರ ಅಂದು ಪಂಡ್ಯರ ಕುದ್ರೋಳಿ ಕ್ಷೇತ್ರದ ಪದ್ಮರಾಜ್ ಆರ್ ಪೂಜಾರಿ ಪಾತಿರ್ದು ಇಂಚಿನ ಕಾರ್ಯಕ್ರಮಲಿಡ್ದು ಸಾನ್ನಿಧ್ಯದ ಶಕ್ತಿ ಹೆಚ್ಚಾಪುಣಂದು ಪಂಡ್ಯರ ಬೊಕ್ಕರಿ ಬಿನ್ನೆರ ಉದ್ಯಮಿ ಶೈಲೇಂದ್ರ ವೈ ಸುವರ್ಣ ಪಾತಿರ್ದು ಭಜನಾ ಪಂಥ ನಡಪಾವಂದು ಪುನೇಕ ಮೆಚ್ಚಿಗೆ ತೆರಿಪಾಯಿರ ಭಜನಾ ಸಂಗೀತಗಾರರ ಮಾಧವ ಅಂಜನ್ರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ತೀರ್ಪುಗಾರರಾಯನ ಗುಣವತಿ ಜೆ ಸೋಮೇಶ್ವರ ಸೋಮಶೇಖರ ಮಯ್ಯ ಬೊಕ ಶುಭಕರ ಶೆಟ್ಟಿಗಾರ್ ಮಕ್ಳಿಗೆ ಮರ್ಯಾದೆ ಸಂದೈತ ಮಲ್ತೆರ ಅಶೋಕ್ ಕುಮಾರ್ ಪಟ್ಪು ಗುರ್ಕಾರ್ಮೆದ ಪಾತ್ರ ಪಂಡದ ಪಾಲ್ದಿತ್ತೊನ್ನ ಮಾತರಿಗಳ ಸೊಲ್ಮೆ ಸಂದಾಯರ ಸಾಯಪಣವು ಕೂಪಂಡ ಅದೃಷ್ಟ ಚೀಟಿದಿತ್ತದ ಇನಾಮ್ಲೆನ್ ಪಟ್ಟಿಯರ ಭಜನಾ ಪಂತುಡು ಯುವ ವಾಹಿನಿ ಬಂಟ್ವಾಳ ಘಟಕ ವಂಜನೆ ಇನಾಮು ಕೊಣಾಜೆ ಗ್ರಾಮ ಚಾವಡಿ ರಡ್ಡನೆ ಇನಾಮು ಬೊಕ ಸುರತ್ಕಲ್ ಶೈಡ್ ಮೂಜನೆ ಇನಾಮು ಕಿಂದಂಡ ಎಡ್ಡೆ ಭಜನೆ ಪನ್ಪುನ ಎಡ್ಡೆ ತಬಲ ಬಾರಿ ಎಡ್ಡೆ ಶಿಸ್ತದ ಕೂಟ ತೀರ್ಪುಗಾರರನ್ನ ಮೆಚ್ಚುಗೆಗೆ ಸಂದಿದಿನ ಕೂಟ ಇಂಚ ಇನಾಮ್ಲೆನ್ ಪಟ್ಟಿಯರ ಮಹಾನಗರ ಪಾಲಿಕೆದ ಸಹಾಯಕ ಇಂಜಿನಿಯರ್ ಮಿಥುನ್ ಮಲ್ಲಪಿನರಾದಿತ್ತದ ಕೇಂದ್ರ ಸಮಿತಿದ ಕಲೆ ಸಾಹಿತ್ಯ ನಿರ್ದೇಶಕರ ರಂಜನ್ ಕೋಟ್ಯಾನ್ ಪಣಂಬೂರು ಕುಳಾಯಿ ಘಟಕದ ಗುರ್ಕಾರ್ಯರು ಸುನಿಲ್ ಸಾಲ್ಯಾನ್ ಕಾರ್ಯಂತರ ಸಂದೀಪ್ ಕೋಟ್ಯಾನ್ ಕಲೆ ಸಾಹಿತ್ಯ ನಿರ್ದೇಶಕರ ಸಚಿನ್ ಜಾಮೀನ್ ಕಾರ್ಯಕ್ರಮಟಿದ್ದರ சாரத்வர்மன் ಸಂಪತ್ತ 7-8 ಶ್ರೀಧರ್ಜಿ ಸೂರಿಂಜೆ ಪನ್ಪಿನಾರು ಏನನ್ನು ಯುವ ವಾಹಿನಿಗೆ ಸುರತ್ಕಲ್ ಘಟಕ ಪರಿಚಯ ಮಲ್ತೀರು ಪರಿಚಯ ಮಲ್ತದು ಸಾಧಾರಣ 2003 ಆನ ಅಧ್ಯಕ್ಷ ಪದವಿನ ದೆತ್ತೊಂಡೆ ದೇವರದೇಟ್ ಪೊರ್ಲುಡಾಂಡು ಈನಿಕ್ಕಲ 2025 ಪಂಡ ಸಾಧಾರಣ 37 ವರ್ಷ ಯಾನ್ ಯುವ ವಾಹಿನಿಗೆ ಸೇರಿದ್ದು ಯುವ ವಾಹಿನಿಂದ ಭಜಕ ವೃಂದ ಇಂದಟ್ಟು ಭಜಕ ವೃಂದನೇ ಉಪ್ಪು ನೆಚ್ಚಾದು ಇತ್ತ 23-24 ಘಟಕದಗಳು ಅಥವಾ ಭಾರಿ ಒಂದು ಸ್ಪರ್ಧಾತ್ಮಕವಾದ ಭಾವನಾತ್ಮಕವಾದ ಭಜನೆ ಬಂಡೇರು ಎಂಕಲ ನಿಮ್ಮಪ್ಪ ವೇದಿಕೆ ಬೇರೆ ಅವಕಾಶ ಕೊರಿಯರು ಯಾನ ನಿಕ್ಲೆ ಮಾತೆರ ಚಿರ ಋಣ್ಯಾದುಲ್ಲೆ ಪಣೊಂದು ಮಾಧವ ಕೀರ್ತನೋತ್ಸವನ ಭಾರಿ ಪುರ್ಲುಡು ಭಕ್ತಿಪೂರ್ವಕವಾದ ನಿಗಲು ಆಯೋಜನೆ ಮಲ್ತಿದ್ದಾರೆ ನೆಕ್ ಯಾನು ಕುಳಾಯ ಘಟಕದಾಗಲಿಕ್ಕಲ ಅಂಚನೆ ಕೇಂದ್ರ ಸಮಿತಿಗಳ ಶುರುಕಾದ ಅಭಿನಂದಿಸೋ ಒಂದು ಈ ಕ್ಷೇತ್ರೋಡು ನಿಗುಲು ಮಲ್ಪುಣ ಇಂಚಿನ ಕಾರ್ಯಕ್ರಮಲು ಕ್ಷೇತ್ರೋಡು ಆ ಒಂದಿತ್ತನ ಕ್ಷೇತ್ರಗೂ ನನಾತ ಸಾನ್ನಿಧ್ಯ ಇಚ್ಛಾಪುಂಡು ಪನ್ಪುನ ಪಾತ್ರನ ಯಾನು ಪಂಡ್ರ ಇಚ್ಛಿಸೋ ಒಂದುಲ್ಲೆ ಇನಿ ಹಿರಿಯರಾಯನಂಚಿನ ಮಾಧವ ಅಂಚನ್ರಲ ಮೂಲುಲ್ಲೇರು ಎಲ್ಲಿಯ ಮಟ್ಟಡು ಒಂಜಿ ಸಮಾನ ಮನಸ್ಕೇರು ಸ್ಥಾಪನೆ ಮಲ್ತದಿನ ಒಂಜಿ ಸಂಸ್ಥೆ ಪನ್ನಂಡ ಎಂಗು ಭಾರಿ ಅಭಿಮಾನ ಯಾನು ಇತ್ತೆ ಈ ಭಕ್ತಿ ಪ್ರಧಾನವಾಯಿನ ಭಜನೆದ ಕಾರ್ಯಕ್ರಮ ನಿಕುಲು ಮಲ್ತಾರೆ ಭಾರಿ ಸಂತೋಷ ದೇವರಿಗೆ ಮುಟ್ಟುನು ಒಂಜಿ ಭಕ್ತಿ ರಡ್ಡನೆದಾದ ಬಣ್ಣಂಡ ನಿಕುಲ್ ಮಲ್ಪುನ ಬೇತೆ ಕೆಲಸಲುಲ್ಲ ಬಡವೇರ್ನ ಕಣ್ಣೊಚ್ಚುನ ಕೆಲಸ ವಿದ್ಯೆಗೆ ಸಹಾಯ ಮಲ್ಪುನ ಇಲ್ವ ಕಟ್ಟರೆ ಸಹಾಯ ಮಲ್ಪುನ ಸೀಕದಕ್ಲೆಗೆ ಸಹಾಯ ಮಲ್ಪುನ ಅಂಚಿನ ಪೂರ ಕೆಲಸ ಅವಲ ದೇವರೇ ಕೊರ್ಪಿನ ನಮ್ಮ ದೇವರ ಪರಮಾತ್ಮ ಮೆಚ್ಚುನ ಕೆಲಸ ಬಂದು ಯೋಹಿಂದ ಈ ಕೆಲಸವನ್ನು ನಾನು ಭಾರಿ ಒಂಜಿ ಅಭಿಮಾನೋಡು ಪನೊಂದುಲ್ಲೆ ಶಕ್ತಿನಗರದ ಸಾನ್ನಿಧ್ಯ ವಸತಿ ಶಾಲೆಡು ಓಣಂ ಪರ್ಬನು ಸಂಭ್ರಮಡು ಆಚರಣೆ ಮಲ್ದೆರ ಶಕ್ತಿನಗರ ಕೆನರಾ ಬ್ಯಾಂಕ್ದ ಮ್ಯಾನೇಜರ್ ಮಹೇಶ್ ಕಾರ್ಯಕ್ರಮ ಓದಿಪನ ಮಲ್ದೆರ ಶ್ರೀ ಗಣೇಶ ಸೇವಾ ಟ್ರಸ್ಟ್ ಫಾರ್ ಎಕ್ಸ್ಪೆನ್ಷನಲ್ ಪರ್ಸನ್ಸ್ ದ ನಿಲೆಟ ನಡಪ ಒಂದು ಪುನಃ
ಸಾನ್ನಿಧ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಿಲೆಟ್ ಶಕ್ತಿನಗರದ ಸಾನ್ನಿಧ್ಯ ರೆಸಿಡೆನ್ಷಿಯಲ್ ಶಾಲೆಡ್ ಓಣಂ ಪರ್ಬ ಗಡ್ತಿಡ್ ನಡೆತಂಡು ಶಕ್ತಿನಗರದ ಕೆನರಾ ಬ್ಯಾಂಕ್ ಶಾಖೆದ ಮ್ಯಾನೇಜರ್ ಮಹೇಶ್ ಕಾರ್ಯಕ್ರಮ ಉದ್ದೀಪನ ಮಲ್ತದ ಪಾತಿರ್ದು ಸಾನ್ನಿಧ್ಯ ನಡೆತಿನ ಓಣಂ ಆಚರಣೆ ಕೆರಡುಡುಪುನ ಅನುಭವ ಕುರೊಂದುಣ್ಣೊಂದು ಬೆಚ್ಚಿಗೆ ತೆರಿಪಾಯಿನಾರು ಮಾತೆರೆಗ್ಲ ಓಣಂ ಎಡ್ಡೆಪುನು ಬಯಕಿಯರು ಶ್ರೀ ಗಣೇಶರ್ ಸೇವಾ ಟ್ರಸ್ಟ್ ಗುರುಕಾರ್ಯರ ಮಹಾಬಲ ಮಾರ್ಲ ಆಡಳಿತಾಧಿಕಾರಿ ವಸಂತಕುಮಾರ್ ಶೆಟ್ಟಿ ಜಗದೀಶ್ ಶೆಟ್ಟಿ ಪ್ರೊಫೆಸರ್ ರಾಧಾಕೃಷ್ಣ ಕಾರ್ಯಕ್ರಮಟಿದ್ದರು ಕಥಕಳಿ ಮೋಹಿನಿಯಟ್ಟಂ ಕಲಾ ಪ್ರದರ್ಶನ ಬಕ ಪುರ್ಲದ ಓಣಂ ಪೂಕ್ಕಳಂ ಪೂತ ರಂಗೋಲಿ ಕಾರ್ಯಕ್ರಮ ಮುಖ್ಯವಾದ ಗುಮನ ಒಯ್ತಂಡ. I feel like I'm in Kerala, literally. Actually, I'm missing because, I feel in Kerala. Seeing this Atupukam, it's evident that so much of efforts has been put for creating such a good and nice one. I'm not taking too much of time. ಎಲ್ಲರಿಗೂ എൻ്റെ ಹೃದಯ ನಿറഞ്ഞ ಓಣಾಶಂಸೆಗಳು. ನಿಜವಾಗಲೂ ಹೆಮ್ಮೆ ಮತ್ತು ಸಂತೋಷ ಆಗ್ತದೆ. ಈ ಒಂದು ಕಾರ್ಯಕ್ರಮ ನಮ್ಮ ಸಾನ್ನಿಧ್ಯದ ಯಾವುದೇ ಕಾರ್ಯಕ್ರಮ ಅಂತ ಹೇಳಿದರೂ ಸಹ ಅದಕ್ಕೊಂದು ಅರ್ಥಪೂರ್ಣವಾಗಿ ಬಿಡಿಸಿದಂಥ ಏನು ಪೂಕ್ಕಳಂ ಏನಿದೆ ಅದರ ಜೊತೆಯಲ್ಲಿ 2-3 ದಿನದ ಪರಿಶ್ರಮ ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ ಪರಿಶ್ರಮ ಅದರಲ್ಲಿ ಅಡಗಿದೆ. ಆದ್ದರಿಂದ ಯಾವುದೇ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾನ್ನಿಧ್ಯ ಮುಂಚೂಣಿಯಲ್ಲಿದೆ. ಆದ್ದರಿಂದ ಇವತ್ತು ನಮ್ಮದೇ ಬ್ಯಾಂಕ್ ಕೆನರಾ ಬ್ಯಾಂಕಿನ ಶಕ್ತಿನಗರ ಶಾಖೆಯ ಪ್ರಬಂಧಕರಾಗಿರುವಂಥ ಮಹೇಶ್ ಅವರು ಆಗಮಿಸಿದ್ದಾರೆ. ಎಡೆಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡ ನನ್ನೆಲ್ಲ ಈತೆ ಪುರ್ತುಗೋ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.